ಜಲದುರ್ಗ ಮಹಿಳಾ ಸಂಘದ ವತಿಯಿಂದ 12ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಈ ಕಾರ್ಯಕ್ರಮವು ಹಾವಂಜಿಯ ಸ್ನೇಹ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದಿತ್ತು. ಖ್ಯಾತ ಜ್ಯೋತಿಷಿಗಳಾದ ರಾಘವೇಂದ್ರ ಭಟ್ಟರವರು ದೀಪ ಬೆಳಗಿಸುವ ಮೂಲಕ 12ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಸ್ಥಳೀಯ ನೃತ್ಯ ಕಲಾವಿದರಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಿತು. ಹಾವಂಜಿಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ವಿನೂತನ ಶೈಲಿಯ ವಿಶೇಷ ಆಕರ್ಷಣೀಯ ಸಂಗೀತವನ್ನೊಳಗೊಂಡ ವಿಠಲ ನಾಯಕ್ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಸಂದೇಶದ ಸಂತೋಷ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಉಡುಪಿಯ ಅದಮಾರು ಮಠಾಧೀಶರಾದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಉದಯ್ ಕುಮಾರ್ ಶೆಟ್ಟಿ, ಉಡುಪಿ ಶಾಸಕರಾದ ರಘುಪತಿ ಭಟ್, ಮಾಜಿ ಮೀನುಗಾರಿಕಾ ಮತ್ತು ಯುವಜನ ಹಾಗೂ ಕ್ರೀಡಾ ಸಚಿವರಾದ ಪ್ರಮೋದ್ ಮಧ್ವರಾಜ್ ಮುಂತಾದವರು ಉಪಸ್ಥಿತರಿದ್ದರು.
ಕೀಳಂಜೆ ಅಂಗನವಾಡಿ ಕೇಂದ್ರ ಸಂಕ್ಷಿಪ್ತ ವರದಿ ಇಂತಿದೆ. ದಿನಾಂಕ 18/12/2016 ಭಾನುವಾರದಂದು ಹಾವಂಜಿಯ ಸ್ನೇಹ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ವಠಾರದಲ್ಲಿ ಸಂಘದ ದಶಮ ಸಂಭ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾಂತ್ಯಾರಿನ 1 ಮನೆ ರಿಪೇರಿಗೆ 5,000 ರೂಪಾಯಿ ಧನ ಸಹಾಯ, ಕೀಳಂಜೆಯ 2 ಮನೆಗೆ ನೀರಿನ ಪೈಪ್ ವ್ಯವಸ್ಥೆಗೆ ತಲಾ ರೂಪಾಯಿ 5,000ದಂತೆ ಧನ ಸಹಾಯ, ಕೊಳಲಗಿರಿಯ 1 ವೃದ್ಧ ಮಹಿಳೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ 5,000 ರೂಪಾಯಿ ಧನ ಸಹಾಯ, ಕೀಳಂಜೆಯ 2 ಮನೆ ಕಟ್ಟಲು ತಲಾ 5,000ದಂತೆ ದೇಣಿಗೆ, ಕೀಳಂಜೆಯ ಓರ್ವ ಮಹಿಳೆಯ ಮಗಳ ಮದುವೆಗೆ ರೂಪಾಯಿ 5,000 ಧನ ಸಹಾಯ, ಕೀಳಂಜೆಯ ಓರ್ವ ಅನಾರೋಗ್ಯ ಮಗುವಿಗೆ ರೂಪಾಯಿ 2,000 ಧನ ಸಹಾಯ, ಮುಗ್ಗೇರಿಯ ಅಂಗವಿಕಲರವರಿಗೆ 2,000 ರೂಪಾಯಿ ಧನ ಸಹಾಯ, ಲಕ್ಷ್ಮೀನಗರ 1 ಮನೆ ರಿಪೇರಿಗೆ 5,000 ರೂಪಾಯಿ ಧನ ಸಹಾಯ ನೀಡಿ ಸಹಕರಿಸಲಾಯಿತು. ಕಾಪು ರಂಗತರಂಗ ಕಲಾವಿದರಿಂದ ತುಳು ಹಾಸ್ಯಮಯ ನಾಟಕ ಪೊಪ್ಪ ಪ್ರದರ್ಶಿಸಲಾಯಿತು. 2017 ಉಪ್ಪೂರು ಓರ್ವ ಬಡ ವಿದ್ಯಾರ್ಥಿಯ ಹಾಸ್ಟೆಲ್ ಫೀಸ್ಗೆ 5,000 ರೂಪಾಯಿ ಧನ ಸಹಾಯ, ಕುಕ್ಕಿಕಟ್ಟೆಯ ಓರ್ವ ಮಹಿಳೆಯ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ 5,000 ರೂಪಾಯಿ ಧನ ಸಹಾಯ, ಕುಕ್ಕಿಕಟ್ಟೆ ಚೋಲೆಬೆಟ್ಟುವಿನ ಓರ್ವ ಮಹಿಳೆಯ ಮನೆ ರಿಪೇರಿಗೆ 5,000 ರೂಪಾಯಿ ದೇಣಿಗೆ. ದಿನಾಂಕ 13/8/2017 BV ಹೆಗ್ಡೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೀಳಂಜೆಯಲ್ಲಿ ಆಟಿದ ಅಟಿಲ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಟಿ ತಿಂಗಳಿನ ವಿಶೇಷ ಭೋಜನ ಕೂಟವನ್ನು ಆಯೋಜಿಸಲಾಯಿತು. ದಿನಾಂಕ 24/12/2017 ಭಾನುವಾರದಂದು BV ಹೆಗ್ಡೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೀಳಂಜೆಯಲ್ಲಿ 11ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಜರುಗಿತು. ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ನಾರಾಯಣಂ ಮನುಷ್ಯರಿಗೂ ಪಶುಗಳಿಗೂ ಈ ಅಂಶದಲ್ಲಿ 4 ಅಂಶದಲ್ಲಿ ಸಾಮ್ಯ ಉಂಟಂತೆ. ಆಹಾರ ಅಂದರೆ ಊಟ ಆದಮೇಲೆ ಸಹಜವಾಗಿ ನಿದ್ದೆ. ಬರೇ ನಿದ್ದೆ ಮಾಡ್ತಾನೆ ಇದ್ರೆ ಯಾರಾದರೂ ಹೊಡಿತಾರೆ ಬೈತಾರೆ ಅಂತ ಭಯ. ಪ್ರಾಯಕ್ಕೆ ಬಂದಾಗ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಎನ್ನತಕ್ಕಂಥ ಅದು ಮೈಥುನ. ಆಹಾರ ನಿದ್ರಾ ಭಯ ಮೈಥುನಾನಿ ಸಮಾನಂ ಯಾರಿಗೆ ಪಶುಭಿಹಿ ನರಾಣಂ ಪ್ರಾಣಿಗಳಿಗೂ ಮನುಷ್ಯನಿಗೂ ಸಮಾನ. ಆದರೂ ಕೂಡ ಈಗಿನ ವಾತಾವರಣದಲ್ಲಿ ಮನುಷ್ಯನನ್ನು ಎತ್ತರದಲ್ಲಿಟ್ಟಿದ್ದೇವೆ. ಅಂದ್ರೆ ನಾವೀಗ ಆ ವಾತಾವರಣದಲ್ಲಿ ಬದುಕುತ್ತಾ ಇದ್ದೇವೆ. ಅವುಗಳು ಮನೆಯಿಂದ ಹೊರಗಿದ್ದು ಪ್ರಾಯಶಃ ಆದ್ರಿಂದಲೇ ಕಾಣುತ್ತೆ. ಹಿರಿಯರೊಂದು ಮಾತು ಹೇಳಿದ್ರು, ದೇವರನ್ನು ಸಂತೋಷಗೊಳಿಸಿ ಪ್ರೀಣಯಾಮಃ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡನಂ. ಪ್ರಾಯಶಃ ನಮ್ಮಕ್ಕಿಂತ ಪ್ರಾಣಿಗಳು ತುಂಬ ಎತ್ತರದಲ್ಲಿದ್ದಾವೆ ಅಂತ. ಪ್ರಾಣಿಗಳಿಗಿರತಕ್ಕಂಥ ಶಕ್ತಿ ತಾಕತ್ತು ಮನುಷ್ಯನಿಗಿಲ್ಲ. ಇವತ್ತು ಜಲದುರ್ಗ ಮಹಿಳಾ ಮಂಡಲದ 12ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವು ಸೇರ್ತಾ ಇದ್ದೀವಿ. ಜಲದುರ್ಗ ಮಹಿಳಾ ಮಂಡಲಗೂ ನಮಗೊಂದು ಅನ್ಯೋನ್ಯ ಒಂದು ಸಂಬಂಧ. ಅದು ಯಾವುದೇ ಕಾರ್ಯಕ್ರಮಗಳು ಇರ್ಬೋದು ಅದರಲ್ಲಿ ನಾನು ಪ್ರತಿ ವರ್ಷ ಪ್ರತಿ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದೇನೆ. ಭಾಗವಹಿಸ್ತಾ ಅದು ಆ ಸಂಸ್ಥೆ ನಮ್ಮದು ಅನ್ನುವಂಥ ಭಾವನೆ ನಮಗೆ ಬಂದುಬಿಟ್ಟಿದೆ. ನಾವು ಅತಿ ಹೆಚ್ಚು ಅದರಲ್ಲಿ ಪಾಲ್ಗೊಂಡಾಗ ಅದಕ್ಕೆ ನಾವು ಅದನ್ನು ಓನ್ ಮಾಡ್ಕೊಳ್ತೀವಿ. ಅದು ನಮ್ಮ ಸಂಸ್ಥೆ ಎನ್ನುವಂಥದ್ದು ಭಾವನಾತ್ಮಕವಾಗಿ ಅದನ್ನು ಭಾವಿಸ್ತೀವಿ ಅಂತ ಒಂದು ಶರಣವರಂತವರ ಸಹಕಾರ ಸಿಕ್ಕಿದೆ ಮತ್ತು ಊರಿನವರ ಬೆಂಬಲ ಕೂಡ ಇದೆ. ಇದು ನಿರಂತರವಾಗಿ ಇರಲಿ. ಇದೇ ರೀತಿ ಸಮಾಜ ಸೇವೆ ಮಾಡ್ತಾ ಇರಿ. ಇದೊಂದು ದೊಡ್ಡ ಒಂದು ಸಂಸ್ಥೆಗೆ ದೊಡ್ಡ ಭೂಷಣ. ಸಮಾಜ ಸೇವೆ ಹೇಳಿದ್ರೆ ಅದು ಕರ್ತವ್ಯ. ಸೇವೆ ಅಂತ ಹೇಳಿದ್ರೆ ಕರ್ತವ್ಯ. ಆ ಕರ್ತವ್ಯವನ್ನು ನಿರಂತರ ನೀವು ಮಾಡ್ತಾ ಇರಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಇನ್ನು ಇವರು ಹೇಳಿದ ಉದಯ್ ಕುಮಾರ್ ಶೆಟ್ಟಿ ಅವರು ಹೇಳಿದಾಗೆ ಕಳೆದ ಬಾರಿ ನಾನು ಬಹಳಷ್ಟು ಪ್ರಯತ್ನ ಮಾಡಿದೆ. ಜನ ಫುಲ್ ಆಗ್ತದೆ. ಯಾಕೆಂದರೆ ನಾನು ಮೊನ್ನೆ ಶಾರದೋತ್ಸವ ನಮ್ಮ ದಯಾನಂದ ಮಾಸ್ಟರ್ ಇದರಲ್ಲಿ ಆವಾಗ ನಮ್ಮ ಸಭಾ ಕಾರ್ಯಕ್ರಮ ಜನ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಇನ್ನೊಂದು 2 ಗಂಟೆ ಕಾರ್ಯಕ್ರಮಕ್ಕೆ ನಿದ್ರೆ ಬಿಡಬೇಕಲ್ಲ. ಅದಕ್ಕಾಗಿ ಸ್ವಲ್ಪ ಮನೆಗೆಲ್ಲ ಹೋಗಿ ಊಟ ಎಲ್ಲ ಮಾಡಿ ಬರ್ತದೆ. ಜನ ಕಡಿಮೆ ಉಂಟಂದೇಳಿ ನಾವು ಬೇಸರ ಪಡಲಿಕ್ಕೆ ಏನಿಲ್ಲ. ಸದಸ್ಯರಿದ್ದಾರೆ, ಉಳಿದವರಿದ್ದಾರೆ. ಹಾಗೆ ಜಲದುರ್ಗ ಮಹಿಳಾ ಮಂಡಲವು
ಯಾಕೆ ಇಷ್ಟು ಒಳ್ಳೆಯ ಮಟ್ಟಕ್ಕೆ ಬಂತಂದೇಳಿ ನಾವು ವರದಿ ನೋಡಿದರೆ ಗೊತ್ತಾಗ್ತದೆ. ಪ್ರತಿ ವರ್ಷ ಒಂದೊಂದು ಅವರ ಕಾರ್ಯಕ್ರಮ ಹೆಚ್ಚಾಗ್ತಾ ಹೋಗ್ತದೆ.